ನಮ್ಮಲ್ಲಿ ಉಂಟಲ್ಲ ಇವತ್ತು ದೊಡ್ಡ ಕಾಂಡವೇ ಆಗಿದೆ ಇಲ್ಲಿ ನೋಡಿ. ಈ ಬಂಬಿಯಾಗ ಮಾತ್ರ ಬಳ್ಳಿ ಪಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಎಂತ ಗೊತ್ತುಂಟಾ, 2 ದಿವಸದಿಂದ ನಮ್ಮಲ್ಲಿ ಕರೆಂಟ್ ಇಲ್ಲ ಅಂತ, ಮತ್ತೆ ಜೋರು ಮಳೆ, ಹಾಗೆ ನನ್ನ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಆಗಲಿಲ್ಲ, ನೆಟ್ವರ್ಕ್ ಇಲ್ಲ, ಈ ಎಲ್ಲ ಇಶ್ಯೂಸ್ನಿಂದ. ಅದು ಅಲ್ಲದೆ ಮಕ್ಕಳು ಹೋದ ನಂತರ ತುಂಬ ಬಾಕಿದೆಲ್ಲ ಇನ್ನರ್ ಕೆಲಸಗಳೆಲ್ಲ ಇತ್ತು. ಅಂದರೆ ಈ ವಾರ್ಡ್ರೋಬ್ ಸೆಟ್ ಮಾಡೋದು, ಅವರ ಇದು ಬೆಡ್ಶೀಟ್, ಬೆಡ್ ಇದನ್ನೆಲ್ಲ ಕ್ಲೀನ್ ಮಾಡಿಡೋದು, ಇದೆಲ್ಲ ತುಂಬ ಇತ್ತು. ಸೊ ಅದನ್ನೆಲ್ಲ ಎಂತ ತೋರಿಸೋದು, ಅದಕ್ಕಿಂತ ಮೇಯ್ನಾಗಿ ನನ್ನ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ ಶೂಟ್ ಮಾಡುವ ಅಂತ ಹೇಳಿದರೆ ವಿಡಿಯೋ ಮಾಡಲಿಕ್ಕೆ. ಹಾಗೆ 2 ದಿವಸದ ವಿಡಿಯೋ ಇಲ್ಲ. ಸೊ ನಿಮಗೆ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಉಂಟು. ಬದಲಾದ ಜೀವನ ಶೈಲಿ ಹೇಗೆ ನನ್ನದು ಅಂತ ಹೇಳಿ ತೋರಿಸ್ತೇನೆ. ಎಲ್ಲರೂ ಸಹ ಹೇಳ್ತಾರಲ್ಲ, ಹೆಚ್ಚಾಗಿ ಎಲ್ಲರೂ ಸಹ ಹೇಳ್ತಾರೆ ನೀವಿಬ್ಬರಲ್ಲ ಇನ್ನು ಅಂತ ಹೇಳಿ. ನಾವಿಬ್ಬರೇ ಅಲ್ಲ, ನಾವು ನಮಗೋಸ್ಕರ ಮಾತ್ರ ಅಲ್ಲ ಬದುಕುವುದು. ಈ ಪ್ರಕೃತಿಯಲ್ಲಿ ನಮಗೆ ಇನ್ನೂ ಸಹ ದೇವರು ತುಂಬ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಪ್ರಕೃತಿದ್ದು ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಉಂಟಲ್ಲ, ನಾವು ಪ್ರಕೃತಿಯ ಕೈಯಾಯುಧಗಳು. ಹಾಗೆ ನಮಗೆ ಕೆಲವು ಜವಾಬ್ದಾರಿಗಳುಂಟು. ಬೆಕ್ಕುಂಟು, ನಾಯಿ ಉಂಟು, ಹಸುಗಳು, ಇದನ್ನೆಲ್ಲ ಸಹ ನಾವು ನೋಡಿಕೊಳ್ಬೇಕಂದ್ರೆ ಕೇವಲ ನಮ್ಮ ಮಕ್ಕಳಿಗೋಸ್ಕರ ನಮಗೋಸ್ಕರ ನಾವು ಜೀವಿಸುವುದಲ್ಲ. ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಕೃತಿಯೊಟ್ಟಿಗೆ ನಾವು ಕೈ ಜೋಡಿಸುವಂತಹ ಒಂದು ಪ್ರಯತ್ನ ನನ್ನದು ಅಷ್ಟೇ. ಸೊ ಲೆಟ್ ಅಸ್ ಸ್ಟಾರ್ಟ್. ಏ ಬಂಟಿ ಮೂಳೆ ಕಾತೋಣ ಗೂಡುಗು ಹೋಯ್ ಬಣ್ಣಕ್ಕೆ ಬಂಟಿ ಲೆಕ್ಕ. ಇದು ನಮಗೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಟೊಮೆಟೊ ರೈಸ್ ಆಯಿತಾ. ಹಾಗೆ ಲಂಚಿಗೆ ಸಹ ಇದೆ, ಯಾಕೆಂದರೆ ಇವತ್ತು ನನ್ನ ಹಸ್ಬೆಂಡ್ ಇಲ್ಲ, ಒಂದು ಫಂಕ್ಷನಿಗೆ ಹೋಗಿದ್ದಾರೆ. ಹಾಗೆ 2 ಹೊತ್ತು ಸಹ ಇದುವೇ ನನಗೆ. ಈಗ ನಾನು ತೋಟದ ಕೆಲಸಕ್ಕೆ ಹೊರಡ್ತಾ ಇದ್ದೇನೆ ಫ್ರೆಂಡ್ಸ್. ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ 10:10 ಆಯಿತು. ಇನ್ನು ಮಧ್ಯಾಹ್ನದವರೆಗೆ ಕಂಪ್ಲೀಟ್ ಅಲ್ಲಿ ನಂದು ಕೆಲಸ ಉಂಟು. ಸೊ ಸಾಧ್ಯ ಆದರೆ ಅಲ್ಲಿ ನಾನು ಮಾತಾಡ್ತೇನೆ, ಇಲ್ಲ ಅಂತಾದರೆ ನಾನು ವಾಯ್ಸ್ ಓವರ್ ಮಾಡ್ತೇನೆ. ಇದೆಂತ ಗೊತ್ತುಂಟ, ಹುಲ್ಲಿನ ಎಡೆಯಲ್ಲಿ ಬಾಕಿಯಾಗಿ ಕಪ್ಪಾದಂತಹ ಅಡಿಕೆ. ಇದು ಹಾಗೆ ಬಿಟ್ಟರೆ ಮೊಳಕೆ ಬರ್ತದೆ.
ತೋಟಕ್ಕೆ ಬಂದದ್ದು. ನಾರಾಯಣ, ಹೇ ಗಾಡಿ ವೃದ್ಧಿ ನಾ ಅವಸ್ಥೆ ಮಾರೈತಿ ಇನ್ನು. ಫ್ರೆಂಡ್ಸ್, ನಮ್ಮದು ಆಲ್ಮೋಸ್ಟ್ ಕೆಲಸ ಆಯಿತು. ಸೋಗೆ ಇದು ಮಾಡಿ ಆಯಿತು, ಸೋಗೆ ಹೆಕ್ಕಿ ಆಯಿತು, ಹಾಳೆ ಕಡ್ದಾಯಿತು, ಬಾಳೆ ಎಲೆ ಎಲ್ಲ ಸಪ್ರೇಟ್ ಮಾಡಿ ಆಯಿತು, ಬಾಳೆಗೊನೆ ಕಡ್ದಾಯಿತು. ಇನ್ನೀಗ ಹುಲ್ಲು ಕಟ್ಟುವ ಕೆಲಸ. ಹುಲ್ಲು ಹೇಗೆ ಕಟ್ಟುವುದು ಅಂತ ನೋಡಿ. 2 ಹಾಳೆ ಉಂಟಲ್ಲ, ಹಾಳೆದು 2 ಹಗ್ಗ ಮಾಡ್ಕೊಂಡಿದ್ದಾನೆ ಇವನು. ಕೆಲವರು ಬಾಳೆದು ಹಗ್ಗ ಮಾಡ್ಕೊಳ್ತಾರೆ. ಸೊ ಅದರ ಮೇಲೆ ಬಾಳೆ ಎಲೆಯನ್ನು ಇಟ್ಟಿದ್ದಾನೆ. ಇನ್ನು ಅದರಲ್ಲಿ ಹುಲ್ಲನ್ನು ತುಂಬಿಸಿ ತುಂಬಿಸಿ ನೋಡಿ ಈಗ ಎಷ್ಟು ಚಂದ ಮಾಡಿ ಕಟ್ತಾನೆ ಅಂತ ನೋಡಿ ಇಲ್ಲಿ. ಇದರಲ್ಲಿ ನಮಗೆ ಒಳ್ಳೆ ಹುಲ್ಲಿಗಿಂತ ಸಹ ಎಲ್ಲ ಒಟ್ಟು ಮಿಕ್ಸ್ ಇರೋದಾಯ್ತು. ಇನ್ನು ಅಡಿಕೆ ಹೆಕ್ಕಬೇಕಲ್ಲ, ಸೊ ಅದಕ್ಕೆ ಬೇಕಾಗಿ ನಾನು ಕೂಡ ಇವತ್ತು ಇವನೊಟ್ಟಿಗೆ ಬಂದು ಎಲ್ಲ ಇದು ಮಾಡ್ತಾ ಇದ್ದೇನೆ. ಅಂದರೆ ಬಲ್ಲೆ ಅದು ಇದು ಎಲ್ಲ ಒಟ್ಟಿಗೆ ನಾವು ತೆಗಿತಾ ಇದ್ದೀವಿ. ನೋಡಿ ಎಷ್ಟು ಚಂದದ ಕಟ್ಟಾಯಿತು. ನೋಡಿ 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 ಒತ್ತಡ. ಹಾಗೆ ಇದು ಹುಲ್ಲು ಹಾಕಿ ಬಂದ ಮೇಲೆ ಪುನೊಂದು ನಾನು ಮಾಡಿದ್ದು ಹುಲ್ಲಿನ ಕಟ್ಟೆ ಉಂಟು, ಅದು ಇಷ್ಟ ಆಗಲಿಲ್ಲ ಸ್ವಲ್ಪ, ಅದರಲ್ಲೇ ಹಾಳೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕೊಂಡೋಗೋದು. ಇದು ನೋಡಿ ನಮ್ಮ ಪಕ್ಕದ ತೋಟದಿಂದ ಮತ್ತೊಂದು ಮನೆಗೆ ಅವರು ಹುಲ್ಲು ಕೊಂಡೋಗೋದು ನೋಡಿ. ಅಡ್ಡೇ ಜನ ಏನಿ दायता खाजी पीनी हाँ अदाने गम्मत हाँ अंचा ಇಲ್ಲಿಗೆ ನಂದು ತೋಟದ ಕೆಲಸ ಆಯಿತು. ಬನ್ನಿ ಇನ್ನು ಮನೆಗೆ ಹೋಗುವ. ಇದು ನೋಡಿ ನಿನ್ನೆ ಮೊನ್ನೆ ಎಲ್ಲ ಬಿದ್ದಂಥ ಹಾಡಿಕೆ ಅಂತ. ಮಳೆ ಬಂದರೆ ಹಾಗೇನು ಜಾಸ್ತಿ. ಐಟು ತಿನ್ನರ ಬಲ್ಲಿ ಬೋರಿಗೆ ಬಟ್ಟಿಡೆ ಇಡು, ಬೋರಿಗೆ ಬಟ್ಟಿಡೆ ಇಡು ಐಟ್ ಆಯ್ತು ತಿನ್ನರ್ನೇ ಅಲ್ಲಿ.
ಇದು ನೆಕ್ಕದು ಈಗ ಎಲ್ಲಿ ಗಂಜಿಗೆ ತಿನ್ನಾರವ ದೀಡ್ ತೋಡು నేను అలేగండి ఇంకొంటి రూపాయలు ఈ పోలా ఉమ్మ ಏನು ಒಳಗೆ పోతుಜಿ ಒಯ್ ಒಳೆ 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 ಹಾಂ ಹಾಂ ఇంక Bunty, good boy. Good boy. Sit down. Sit down. Good. Good boy. ನಮ್ಮದು ಮಾರ್ನಿಂಗ್ ಟು ಆಫ್ಟರ್ನೂನ್ ಬದಲಾದ ಜೀವನ ಶೈಲಿ ಹೇಗುಂಟು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಾಕಾಗ್ತಾ ಉಂಟು. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ನೋಡಿ, ಅಂಡ್ ದ ಪಾಯಿಂಟ್ ನಮಗೆ ಸಿಕ್ಕಿದ್ದು